ಇದ್ದಿದ್ದರ ಸಭೆಯ ಮಧ್ಯದಲ್ಲಿ ಏನು ಬರ್ತಲ್ಲ ಹಾಗೆ ಯುದ್ಧ ಯುದ್ಧ ಮಾಡಿ 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 ಒಬ್ಬ ಬಂದರೆ ಮತ್ತೆ ಅವರು ಹೇಳ್ತಾರೆ ನಮ್ಮ ದೇವರು ಅಂತ. ನಮಗೆಲ್ಲ ದೇವರಲ್ಲ ಅವರು ನಾಲ್ಕು ದೇವರಲ್ಲ. ಹಾಗೆ ಬಂದರೆ ಒಂದು ಈ ಮಂಗಗಳಿಗೆ ನಮಗೆ ವಿಶ್ವಾಸ ಇಲ್ಲ. ಒಂದು ಮಂಗ ದೂರ ಕುಳಿತು ಮಂಗಲದ್ದು ಮೋಸ ಪಿತೃವಾಕ್ಯ ಪರಿಪಾಲನೆಗಾಗಿ ರಾಮ ಅಂತ ಹಾಗೆ ಇವರು ರಾಮನೊಂದಿಗೆ ಯುದ್ಧ ಮಾಡಿದ್ದಾರೆ. ಯುದ್ಧ ಮಾಡಿ ಮಾಡಿ ಮಾಡಿದ್ದಾರೆ. ಏನಾಗಲಿಲ್ಲ ರಾಯರಿಗೆ. ಇಲ್ಲ ಯುದ್ಧ ಮಾಡಿದ ಕೂಡಲೇ ಬಿದ್ದಿರುವುದೇ ನಮ್ಮ ರಾಯರು. ನಾನೆಲ್ಲಾದ್ರೂ ಇದು ಬಿದ್ದಾನೆ ಅಲ್ಲಿಂದ ಯುದ್ಧ ಮಾಡ್ತಾರೆ ಅಂತ ಗ್ರಹಿಸಿದೆ. ಹಾಗೆ ಬಿದ್ದು ಈಗ ಹೊಟ್ಟೆ ಎಲ್ಲ ಗೊತ್ತಾಗ್ತಾ ಬಂತಾರೆ. ದೊಡ್ಡ ಹೊಟ್ಟೆ ಗೊತ್ತಾಯ್ತು. ಹಾಗೆ ಹತ್ತಿರ ನೋಡಿ ಪರೀಕ್ಷೆ ಮಾಡಿದೆ. ಏನಂತ ಪ್ರೆಗ್ನೆಂಟ್ ಅಂತ ಪ್ರೆಗ್ನೆಂಟ್ ಅಂತ ಪ್ರೆಗ್ನೆಂಟ್ ಅಂತ. ಹಾಗೆ ನೋಡುವಾಗ ಉಸಿರಾಟ ನಿಂತಿದೆ. ಏನು ಹಂಗಿಲ್ಲ ಮಾತ್ರ ಉಸಿರಾಟ ನಿಂತಿದೆ. ಇಲ್ಲ ಉಸಿರಾಟ ನಿಂತಿದೆ. ಪ್ರಜ್ಞೆ ಇಲ್ಲ, ಪ್ರದೇಶನೂ ಇಲ್ಲ. ರಾಜು ಸತ್ತೋಗುತ್ತಾರೆ.
ಕೆಳಗಿದ್ದೇನೆ, ಪ್ರತಿ ಕೆರೆಯಲ್ಲಿ ಕೆಳಗಿದ್ದೇನೆ, ಕೈಯನ ಕಿವಿಯಲ್ಲಿ ಎಳೆದುಕೊಳ್ತೇನೆ ಎಂಬುದಾಗಿ ಅಂತ ಏನಾಯ್ತು? ಮಕ್ಕಳ ಕ್ಷಾಗಿದ್ದೇನೆ ಹಾಗಾದ್ರೆ ಕೈಯೊಳಗೆ ಜಲ ಜಲ ಎಂಬುದಾಗಿ ಆತನನ್ನು ದುಃಖಿದೆ ಕೈ ಹಿಡಿದವರಲ್ಲಿ ಒಂದು ಹೇಳಿದರು ಕೆಲವನ್ನು ತಿರುಗಿಲ್ಲ ಎಲ್ಲರನ್ನು ಗೆಲ್ಲುವುದಕ್ಕೆ ಬೇಕಾಗಿ ನನ್ನ ಕ್ಷೇತ್ರಕ್ಕೆ ಹತ್ತಿರ ಎಂದಿದ್ರೆ ಎಲ್ಲರನ್ನೂ ಸೇರಿಕೊಂಡು ಸಿರಿಯು ನನ್ನ ತಂದೆಯನ್ನೇ ಏನಾಯಿತು? ತಂಗಿ ಏನಾದಳು? ತಂಗಿಯು ಕೆಳಗೆ ಹೋಗಲು ಶಿವ ಶಿವ ಏನಾಗುತ್ತದೆ? ಅರ್ಥವಾಯಿತು. ಇವರ ಕಥನದಲ್ಲಿ ಸೋಲಭ್ಯ ಕಾಣದೆ ನಿಮಗೆ ಸೋಲಾಯ್ತು ಅಂಬುತ್ತಿದ್ದೆ ಬಿಡಿ. ನರಕೋಣಗಳನ್ನು ಕೊಂದು ಸಾಕಿ ನೀಡಾಕಿ
ಇಷ್ಟು ಮಾತ್ರ ಸಾಲದೆ ಅಪ್ಪಿಯವರಂತ ಸುಖವಾದ ಕಪ್ಪಲನ್ನು ಇಟ್ಟು ಮತ್ತುಳ್ಳ ಕಪ್ಪಲನ್ನೆಲ್ಲ ಕೊಂದು ಅದಕ್ಕೆ ರಕ್ತಪಣವನ್ನು ಮಾಡಿ ಆ ಸತ್ಯವನ್ನು ಹೆಮ್ಮರವಾಗಿ ಬಿಡುವಂತೆ ನಾನು ಮಾಡ್ತೇನೆ. ಹೋ, ಹೋ, ನೀನೇನು ಮಾಡುವೆ? ನಿಮಗೆ ಭರವಸೆ ಇಲ್ಲವೇ? ಹಿಂದೆ ಪ್ರಜಲೋಕಕ್ಕೆ ದಾಳಿ ಇಟ್ಟಂತಹ ಸಂದರ್ಭದಲ್ಲಿ ಆ ದೇವೇಂದ್ರ ನಿಮ್ಮನ್ನು ಬಂಧಿಸಿದ ಕಾಲಕ್ಕೆ ದೇವೇಂದ್ರನ್ನೇ ಸೋಲಿಸಿ ಇಂದ್ರಾರಿ ಇದ್ದಲಿದ್ದ ಎಂಬ ಪಟ್ಟಕ್ಕೆ ಮಾತನಾದವರು ನಾನು. ಅದೆಂದಪ್ಪ, ಯುದ್ಧಕ್ಕೆ ನಾನು ಹೋಗುತ್ತೇನೆ, ರಾಮ ಲಕ್ಷ್ಮಣರನ್ನು ಕೊಲ್ಲುತ್ತೇನೆ, ನಿಮ್ಮ ಪಾಲಿಗೆ ಜಯದ ರವೆಂತಾಗ್ತೇನೆ. ಮಾತನ್ನೊಮ್ಮೆ ಆಲಿಸಿ. ಒಂದು ವೇಳೆ ನಾನು ಯುದ್ಧದಲ್ಲಿ ಸೋತೆ ಎಂದಾದರೆ ಮರಳಿ ಮರಳಾರೆ ಅಗ್ನಿ ಪ್ರವೇಶ ಮಾಡ್ತೇನಂತೆ. ಗೀತೆಯನ್ನು ಸಂದಾಗ ಹೇಳಿದೆ. ಗೀತೆಯನ್ನು ಸಂದರ್ಭ ಬೆಳೆದ ಆದರೆ ಕೊಡುವುದು ರಾಜ ಸೈತರೆ ಅನ್ಯಾಯ ಎಂಬುದಾಗಿ ಐದರ ಮಾತನ್ನು ಹೇಳಿದ್ದಿ. ಇನ್ನು ರಣಕ್ಷೇತ್ರದಲ್ಲಿ ರಾಮ ಲಕ್ಷ್ಮಣರನ್ನು ಕೆಳಹಿ ಕೈಯದ ತೆರೆಯನ್ನು ತೆರೆಯುತ್ತೇನೆ ಎಂಬುದಾಗಿ ಕೈಯದ ಮಾತನ್ನು ಹೇಳ್ತಾ ಇದ್ದಿ. ತುಂಬ ಜಯಲಿ ಕಣವಿಲ್ಲವನ್ನು ಕೊಟ್ಟಿದ್ದೇನೆ. ಬೇಕು ಬೇಕಾದಂತಹ ಆಯುಧ ಶಸ್ತ್ರಾಸ್ತ್ರವನ್ನು ಯುದ್ಧವನ್ನು ಸಿದ್ಧ ಮಾಡಿಕೊಂಡವನಿದ್ದೇನೆ. ಯುದ್ಧ ಮಾಡುವುದು ಸರಿಯಲ್ಲ. ಅವರ ಪಕ್ಕದಲ್ಲಿ ನಿಂತು ಮಾಯ ಯುದ್ಧವನ್ನು ಮಾಡ್ತಾನಂತೆ. ಮಾಡಬೇಕಾಗಿದ್ದಂತಹ ನಮ್ಮ ವೀರರು ನಿರಾಶರಾಗುತ್ತಾ ಇದ್ದಾರೆ. ಎದುರಾಳಿ ಕಾಣುತ್ತಾ ಇಲ್ಲ. ಹಾಗಾದ್ರೆ ಅಂಬರ ಪಥದಿಂದ ಬಾಣಗಳ ಸುರಿಮಳೆಯನ್ನು ಭರಿಸುತ್ತಿರುವಂತಹ ಆ ಮಾಯಾವಿ ಎಲ್ಲಿ ಅವಿತಿದ್ದಾನು ಅಂತ ನೋಡಬೇಕು. ಇದೆಲ್ಲ ಶಬ್ದವೇದೀಶ್ವರ ಪ್ರಯೋಗಿಸ್ತೇನೆ ಅಂತ
ಕೆಟ್ಟವನೇ. ಮಾತ್ರವಲ್ಲ, ಕಟ್ಟಿಕೊಂಡಂತಹ ಹೆಂಡತಿಯನ್ನು ಉಳಿಸಿಕೊಳ್ಳಲು ಸಾಧ್ಯವಾಗದವ ನೀನು. ಅಂಥದ್ರಲ್ಲಿ ಓರ್ವ ಸಾಮಾನ್ಯ ಮನುಷ್ಯ ನೀನು. ನಾನು ಯಾರು? ದೇವಲೋಕದ ಇಂದ್ರಾರಿಯನ್ನೇ, ಇದನ್ನೇ ಸೋಲಿಸಿದಂತಹ ಇಂದ್ರಾರಿ. ಹೇಳಿದ್ದೇನೆ ನಾನು. ನೀನು ಸಾಮಾನ್ಯವಾದ ನೀನು ಈ ಇಂದ್ರಾರಿಯನ್ನು ಹೋರಾಡುವುದಕ್ಕೆ ಬಂದಿದ್ದೀಯ. ಸಾಧ್ಯ ಉಂಟ ನೀನಿದ್ದು? ಹೆಸರನ್ನು ಪಡೆದವ ನೀನು. ನೀನು ಮಾಡುತ್ತಿರುವುದಾದರೂ ಏನು? ನಿನ್ನೆ ನಡೆದಂತಹ ನಾಗಾಸ್ತ್ರದ ಪ್ರಕರಣದಲ್ಲಿ ನಮ್ಮನ್ನು ಗೆದ್ದವನಲ್ವ ನೀನು. ಹಾಗಿರುವಾಗ ಈ ರೀತಿ ಹೇಳಿಯಾಗಿ ನಿಂತು ಅಂಬರಮದಲ್ಲಿ ಯುದ್ಧವನ್ನು ಮಾಡುತ್ತೀಯ. ನಿನ್ನಲ್ಲಿ ನೈತಿಕತೆ ಇದೆ ಅಂತಾದ್ರೆ ಈ ರಾಮನಲ್ಲಿ ಎದುರಿಗೆ ಬಂದು ಯುದ್ಧ ಮಾಡಬೇಕಾಗಿತ್ತು. ಮಾತ್ರವಲ್ಲ, ಎಲ್ಲಿ ಅಡವಿ ಕುಡಿತೀಯ. ನಿನ್ನ ತಾಯಿಯ ಬಸಿರೊಳಗಿದ್ದರೂ ಕೂಡ ಸೂರ್ಯವಂಶದ ಈ ರಾಮನನ್ನು ಬಿಡುವನಲ್ಲ. ಭಾವಿಸಿದ ಹಸ್ತಸಿದ್ಧಿಗಳನ್ನು ಪಡೆದವರು. ಯುದ್ಧವನ್ನು ಗೆಲ್ಲುವ ಮಾರ್ಗ ನಮ್ಮ ಮುಂದಾದರೆ, ಗೆಲ್ಲುವ ಉದ್ದೇಶ ಒಂದಾದರೆ ಮಾರ್ಗ ಯಾವುದು ಎಂಬ ಹಾಗೆ ನಾವು ನೋಡಿಕೊಳ್ಳುವುದಲ್ಲ. ಆದ್ದರಿಂದಲೇ ಈ ಮಾಯಾವಿದ್ಯೆ ಎನ್ನುವುದು ಕೂಡ ನಮಗೆ ಯುದ್ಧವನ್ನು ಗೆಲ್ಲುವುದಕ್ಕೆ ಒಂದು ಮಾರ್ಗವೇ ಸರಿ. ಈಗ ನೀನು ಬಂದದ್ದು ಹೇಗಾಯ್ತು ಗೊತ್ತುಂಟಾ? ಏನಾಯ್ತು? ಕುರಿ ಒಂದು ಸಿಂಹದ ಬಳಿ ಬಂದಂತಾಯ್ತು. ನೀನು ಸಿಂಹವ? ನಿನ್ನ ಅಪ್ಪನ ಬಗ್ಗೆ ಗೊತ್ತಿಲ್ವಾ? ನೀನೇನು ಮಾರ್ಗವನ್ನು ಬದಲಿಸಿ ಸಾಧನೆಯನ್ನು ಮಾಡುತ್ತೀಯ. ನಿನ್ನಪ್ಪ ಹೆಣ್ಣು ಕಳ್ಳ. ನಾನಿಲ್ಲದಂತಹ ಸಂದರ್ಭದಲ್ಲಿ ಮಾಯೆಯ ವೇಷದಲ್ಲಿ ಬಂದವನಲ್ಲ ನಿನ್ನಪ್ಪ. ಅವನ ಆ ರೀತಿಯಲ್ಲಿ ಮಾಡುವಾಗ ನೀನು ಕೂಡ ಮಾಯುದ್ಧಿಯನ್ನು ಮಾಡಬೇಕು. ಇದು ರಾಮನೊಂದಿಗೆ ನಿನ್ನ ಕೊನೆಯ ಯುದ್ಧ. ಇವರೆಲ್ಲರೂ ಇಷ್ಟೇ. ಅವೊಬ್ಬ ಹೆಣ್ಣು ಹುಚ್ಚ, ಹೆಣ್ಣನ್ನು ಕದ್ದವನಲ್ಲ ಅವ. ಇವೊಬ್ಬನ ಹಣ ಹೇಳಿ
ಗೊತ್ತಿಲ್ಲ. ನೋಡೋಣ ಮುಂದೆ ಏನಾಗುತ್ತೇನೆ. ಅವನಲ್ಲಿ ಯುದ್ಧವನ್ನು ಮಾಡಿದೆ ಎಂದಾದರೆ ಇವನನ್ನು ಗೆಲ್ಲುವುದಕ್ಕಾಗುವುದಿಲ್ಲ. ಬಹಳ ಪರಾಕ್ರಮಶಾಲಿ ರಾಮ. ಆದರೆ ಏನು ಮಾಡೋಣ, ಈ ರಣರಂಗವನ್ನೊಮ್ಮೆ ಸೂಕ್ಷ್ಮವಾಗಿ ನೋಡಿದರೆ ಓಲಿ ಕಾಣ್ತಾ ಇದ್ದಲ್ಲ ಹನುಮಂತ, ರಥವನ್ನು ಆ ಕಡೆ ತಿರುಗಿಸ್ತಾರಂತೆ. ಗಾಳಿಗೆ ಹುಟ್ಟಿದವ ನೀನು, ಮರದಿಂದ ಮರಕ್ಕೆ ಹಾರುವ ಕಪಿಯೇ. ಹೌದು, ಭಾರಿ ಮಾತನಾಡ್ತಾ ಇದ್ದಿ. ನಿನ್ನನ್ನು ಇದೇ ಮೊದಲ ಬಾರಿಗೆ ನಾನು ನೋಡುವುದೇನು. ಈ ಹಿಂದೆ ನಮ್ಮ ಅಶೋಕ ಉದ್ಯಾನವನ್ನು ಹಾಡುಗಡೆ ಇದ್ದ ಸಂದರ್ಭದಲ್ಲಿ ನಿನ್ನನ್ನು ಬ್ರಹ್ಮಾಸ್ತ್ರದಲ್ಲಿ ಬಂಧಿಸಿ ನನ್ನ ಚಿಕ್ಕಪ್ಪನ ರಥದಲ್ಲಿ ಇರಿಸಿಕೊಂಡು ನಾನು ಅಪ್ಪನ ಮುಂದೆ ನಿನ್ನನ್ನು ಇಷ್ಟವ. ಆಗ ಎಲ್ಲಿ ಹೋಗಿದ್ದು ನಿನ್ನ ಪರಾಕ್ರಮಗಳು. ಆಗ ನನ್ನ ಎಷ್ಟು ಜನ ಬಂದಿದ್ದೇನೆ, 10,000 ಕರಾಟ ಬಂದಿದ್ದೇನೆ, ನಿನ್ನ ಅಪ್ಪನ ಮೀಸೆ ವರ್ತಿಸ್ತೇನೆ. ಬಂದಿದ್ದೇನೆ
ಓಹೋ ಏನು ಮಾಡೋಣ ಈಗ ಇವರನ್ನ ಹೋರಾಡ್ತಿದ್ದಾರಲ್ಲ ಯಾಕಾಗಿ ಆದ್ಯತೆಗಾಗಿ ಅವಳೇ ಇಲ್ಲವಾದರೆ ಆದ್ದರಿಂದ ಆದ್ಯತೆಯನ್ನು ಸೀತೆಯನ್ನು ನಮ್ಮಿಂದ ಮುಟ್ಲಿಕ್ಕೆ ಆಗ್ತದ ಸ್ವಾಮಿ ಆಗುವುದಿಲ್ಲ ಆದ್ರೆ ಏನು ಮಾಡೋಣ ನಾವ್ಯಾರು ಮಾಯಾವಿಗಳು ಮಾಯಾವಿದ್ಯೆಯನ್ನು ಬಲ್ಲವರು ಆದ್ದರಿಂದ ಸೀತೆಯೇ ಹೌದು ಎಂಬಂತೆ ನಾಯಕದ ಸೀತೆಯನ್ನು ಒಂದನ್ನು ನಿರ್ಮಿಸಿ ಹನುಮಂತರ ಮುಂದೆ ತಲೆ ಕಡಿದರಂತೆ ಯಾಕೆ ನೋಡುತ್ತಾ ಈ ಕಷ್ಟದಿಂದ ನನ್ನನ್ನು ಮಾರು ಮಾಡು ನನ್ನ ಕಾಂತನನ್ನು ಕೊಡುವಂತೆ ಮಾಡು ಹನುಮ ಯಾಕೆ ನೋಡ್ತಾ ಇದ್ದೀನಿ ಮತಿವಂತ ಆದರೆ
ಆದ್ರೆ ಈ ಎರಡು ಸೇರಿದಾಗ ಏನಾಗ್ತದೆ ಗೊತ್ತುಂಟಾ? ಬ್ರಹ್ಮ ಮತ್ತು ರಾಕ್ಷಸ ಬ್ರಹ್ಮ ರಾಕ್ಷಸ ಅಯ್ಯ ಬುದ್ಧಿವಂತ ನೀನು ಆಳುಗಳಿಗೆ ನೀನೇನು ಅಪ್ಪದೆಲ್ಲ ಕಥೆ ಹೇಳಿ ಹೊಸ ಸರಿದಾರಿ ಸೃಷ್ಟಿ ಮಾಡ್ತಿದ್ಯಾ? ಈಗ ನಮ್ಮದು ಯಾವ ಅಂಶವೇ ಆಗ್ಲಿ ಅದು ನಾವು ನೋಡಿಕೊಳ್ಳುವಂಥದ್ದು. ಈಗ ನಿನಗೇನು ಬೇಕು ಹೇಳು? ನೀನು ಯಾರು? ಮಂಗ, ಮರದಿಂದ ಮರಕ್ಕೆ ಹಾರುವ ಮಂಗ. ನಾವು ಮಾಯಾವಿಗಳು. ನಾವಿಗೆ ಅಂತೀನಿ ವಸ್ತುದಲ್ಲಿ ಏನು ತಪ್ಪುಂಟು ಹೇಳು? ಏನು ಅದು ಗೊತ್ತಾ? ಏನು ಹೇಳಿದ್ರು ಪ್ರಯೋಜನವಿಲ್ಲ. ಸೀತೆಯಿಂದ ಎಲ್ಲ ಈಗ ಆದದ್ದು, ಅದರಿಂದ ಕಡಿಯುವುದೇ ದಿಲೀಪನು ಮುಂತಾದವರು ವಂಶದಲ್ಲಿ ಆ ರಘುವಂಶ ರಾಮಚಂದ್ರನ ಸತಿಯಾಗಿ ನಾನೆಷ್ಟು ಮೌಲ್ಯವನ್ನು ಪಟ್ಟು ನಿಮಗೂ ಕೂಡ ಕಷ್ಟದಿಂದ ದೂರವಾಗಿಲ್ಲ. ದುಷ್ಟ ಇದೇನು ಕಡಕವನ್ನು ಕಲ್ಪಿಸ್ತಾ ಇದ್ದಾರೆ. ಸರ್ವ ಬಿಡಿಸು, ಒಮ್ಮೆ ಬಿಡಿಸು, ಒಮ್ಮೆ ಬಿಡಿಸು. Oh
ನಿನ್ನ ಅಪ್ಪನ ಅಂತ ಕೇಳಿ ಬಂದಿದ್ದ ಇದ್ದು. ಹ. ಅಪ್ಪ ಸತ್ತ ನಂತರ ಈ ಭತ್ತದ ಏರಿಕೆ ಇರುವಾಗ ನೀನಲ್ಲವೇ ಹ. ಆಗ ಇಂತಹ ಒಂದು ಕೃತ್ಯವಾಗಿ ಹೀನ ಕೃತ್ಯ ಮಾಡಿದ್ರೆ ನೀನು ಈ ಭತ್ತದ ಹೊರಗೆ ಉಂಟೆ ಇಂತಹ ಕೃತ್ಯ ಮಾಡುವುದಲ್ಲ ನಿನ್ನ ಈ ಮಕ್ಕಳ ರಜವನ್ನು ಸುಭಿಕ್ಷವಾಗಿ ನಡೆಸುವುದಕ್ಕೆ ನೀವು ಉತ್ತಮವಾದಂತ ನೀತಿ ಮಾಡಿಕೊಳ್ಳಬೇಕು. ಇಂತಹ ಹೀನ ಕೃತ್ಯ ತಪ್ಪಲ್ವೇ ಬಿಡಾಯಿಗಳು. ನಮ್ಮ ಲಂಕೆ ಸುವರ್ಣ ಲಂಕೆ ಹಿಂದಿನ ಕಾಲದಲ್ಲಿ ಹೇಗಿತ್ತು, ಮೂರು ಲೋಕದಲ್ಲೂ ಕೂಡ ನಮ್ಮ ಲಂಕೆಯನ್ನು ಮೀರಿಸುವಂತ ಪಟ್ಟಣ ಯಾವುದಿತ್ತು ಹೇಳು. ಹ, ಅದು ಆಗುವುದಕ್ಕೆ ಕಾರಣ ಏನು ಹೇಳು. ಯಾರು ಕಾರಣ? ಈ ಸೀತೆ ಕಾರಣ. ಈಗ ನಿಮಗೆ ಬೇಕಾದದ್ದು ಸೀತೆ. ಸೀತೆಯನ್ನು ಉಳಿಸ್ತೀಯಾ? ಎನಗಾಗಿ ನೀವು ಕಷ್ಟಪಟ್ಟಿರಿ. ಶರದಿಗೆ ಸೇತುವೆಯನ್ನು ಬೆಳೆದು ರಾಮಚಂದ್ರಲ್ಲ ನನ್ನನ್ನು ಹುಡುಗಾಡಿಕೊಂಡು ಬಂದಿರಿ. ಅದಷ್ಟು ಕಷ್ಟಪಟ್ಟಿದ್ದೀರಿ. ನನ್ನಲ್ಲಿ ಒಮ್ಮೆ ಕಾತನ್ನು ಸೇರುವಂತೆ ಮಾಡು. ಹನುಮ, ಈ ಕಷ್ಟ ನನ್ನನ್ನು ದೂರ ಮಾಡಿ. ಹನುಮ, ಯಾಕೆ ನೋಡ್ತಾ ಇದ್ದೀರಿ? ಯಾಕೆ ನೋಡ್ತಾ ಇದ್ದೀರಿ? ಸ್ತ್ರೀ ಹತ್ಯ ಮಾತಾಕಿಗೆ ನಿನಗೆ ತಾಯಿದ್ದಾರೆ, ನಿನಗೊಬ್ಬರು ಮಗಳಿದ್ದಾರೆ. ಹೀಗೆ ಮಾಡೋದು ನನಗೊಬ್ಬ ಅಮ್ಮ, ಲೋಕಕ್ಕೆ ಅಮ್ಮ ಇದೆ. ಯಾಕೆ ಮಾಡ್ತೀಯ? ಮುಂದಕ್ಕೆ ನೀನು ರಾಜ್ಯವನ್ನಾಗುತ್ತದೆ ಬರಲಿ. ನಿನಗೆ ಹಿಂದಿನಿಂದ ಬಂದಿದೆ ಪರಾಕ್ರಮ ದೇವರು ನೀನು ವಸೀಯತೆ ಅಂತ ಮಾಡಿದವಂತ ಆದ ಕಾರಣ ಇದನ್ನು ಬಿಡು ಬಿಡು, ಒಳ್ಳೆಯದಲ್ಲ ಇದು. ಬಾಲವನ್ನು ಹುಡುಕಿಕೊಂಡ ಹಾದಿಯಲ್ಲಿ ಹೊಯ್ದೋಡಿ ಬದುಕಿನ ಕೋತಿ ಹಿಂದಿಂದ ಸ್ತ್ರೀ ಹತ್ಯೆ ಮಾಡುವುದಲ್ಲ, ತಪ್ಪು ಪಾಪ. ಪಾಪವ? ಅಯ್ಯೋ ಪಾಪ, ಎಂತ ಪಾಪ. ಈಗ ಯಾವಾಗಿಂದ ಈ ಸ್ತ್ರೀ ಹತ್ಯೆ ಇರುವುದು ಪಾಪವಾಗಿದ್ದು? ಅದು ಸ್ತ್ರೀಯತೆ ಮಾಡುವುದು ನಾವೇ ಪಾಪ. ಆಗ ನಮಗೆ ಮಾಡ್ಬೋದು ಸ್ತ್ರೀ ಹತ್ಯೆ. ಎಲ್ಲಿ ಮಾಡಿ? ಈಗ ನೀನು ಮಾಡ್ಲಿಲ್ವಾ?
ನಿನ್ನ ದೇವರಂತ ಯಾರು? ಆ ಶ್ರೀರಾಮಚಂದ್ರ. ಹೌದು. ಅವ ಮಾಡ್ಲಿಲ್ವಾ? ಈ ಹಿಂದೆ ತಾಟಕಿಯನ್ನು ಕೊಂದಿದ್ದಾನೆ. ಆಗ ಅದು ಪಾಪ ಅಲ್ವಾ? ಅವಳು ಸ್ತ್ರೀ ಅಲ್ವಾ? ನಾಟಕ ಕೊಂದದ್ದು ಯಾಕೆ ಗೊತ್ತಾ? ಯಾಕೆ? ಅವರು ಗುರುವಿನ ಅಪ್ಪನ ಮೇಲೆ ಕೊಂದದ್ದು. ಕಂಟಕ ಮಾಡ್ತಿದ್ರು, ಅದಕ್ಕಾಗಿ ಕೊಂದುಬಿಟ್ಟು. ಓಹೋ, ಲೋಕದ ಹಿತಕ್ಕಾಗಿ ಸ್ತ್ರೀ ಹತ್ಯೆ ಮಾಡ್ಬೋದು. ಈಗ ನೀನು ಕೊಲ್ಲಿಲ್ವಾ? ಲಕ್ಕಿಣಿಯ ಲಕ್ಕಿಣಿಯನ್ನು ಕೊಲ್ಲಿಲ್ವಾ? ಅದು ಕೂಡ ಪಾಪ ಅಲ್ವಾ? ಅವಳಿಗೆ ಮೋಕ್ಷವನ್ನು ಕೊಟ್ಟಿದ್ದೇನೆ. ಅವಳಿಗೆ ಮೋಕ್ಷ. ಆಗ ನಿಮ್ಮ ಲೆಕ್ಕದಲ್ಲಿ ಸ್ತ್ರೀ ಹತ್ಯೆ ಮಾಡಿದ್ರೆ ಅದೊಂದು ಗುರುವಿನ ಅಪ್ಪಣೆ, ಇನ್ನೊಂದು ಮೋಕ್ಷ. ನಾವು ಮಾಡಿದ್ರೆ ಪಾಪ ಅಲ್ವಾ? ಅವರು ಮಾಡಿದ ಪಾಪದ ಕರ್ಮವನ್ನು ನಾವು ಅವರಿಗೆ ಮೋಕ್ಷವಾಗಿ ಬರ್ತಾ ಇದ್ದೇವೆ. ನೀನು ಮಾಡಿದ್ದು ಪಾಪವೇ ಪಾಪ, ಇದಕ್ಕೆ ಮೋಕ್ಷ ಇಲ್ಲ. ಹನುಮ, ಈಗ ನೀವ್ ಹೇಳ್ತಾ ಇದ್ದೀನಿ ಪಾಪ ಅಂತ. ಈಗ ನಾನು ಕೊಡ್ತಾ ಇದ್ದೀನಿ ಇವಳಿಗೆ ಮೋಕ್ಷ. ಈಗ ನಿಮ್ಮಿಂದ ಏನಾಗ್ತದೆ ಅದನ್ನು ಮಾಡು, ನೋಡೋಣ. ಏನು ಮತ್ತೆ ನಾನು ಎಷ್ಟು ಸಾರಿ ಹೇಳಿದ್ರು ಕೂಡ ಅವನು ನನ್ನ ಮಾತನ್ನು ಕೇಳಲಿಲ್ಲ. ಎಲ್ಲವೂ ತಪ್ಪಿಸಿಕೊಂಡು ಮಾಡಿದ್ದಾನೆ. ರತ್ನಾಗಿರಿ ಗೊತ್ತಿಲ್ಲ, ಅವನ ರಥವನ್ನು ಹೊಂದಿದ್ದೇನೆ. ಆದ್ರೆ ಅಮ್ಮಯಲ್ಲಿ ಅಮ್ಮ 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 ಅಯ್ಯೋ ಅವನಿಗೆ ಬೇಕಾದಂತ ಮಾತುಗಳು ಮಾಡಿದೆ. ಆದ್ರೆ ನನ್ನ ಮಾತನ್ನು ಕೇಳಲಿಲ್ಲ. ಶಿರವನ್ನು ಕತ್ತರಿಸಿದ್ದಾರೆ. ಏನು ಮಾಡಲಿಕ್ಕೆ ನನಗೆ ಏನು ಮಾಡಲಿಕ್ಕೆ? ದೇವರಿಗೆ ಸೀತಾಮಾತೆಗೆ ಬಂದು ಮಾತು ಒಪ್ಪಿಸ್ತೇವೆ. ಈಗ ಏನು ಮಾಡಲಿ? ನಾನು ಎಲ್ಲಿಗೆ ಹೋಗ್ಲಿ? ಅವರಿಗೆ ಯಾವ ರೀತಿ ಯುದ್ಧ ಮಾಡುತ್ತಿರುವಂತ ಹನುಮಂತನ ಸಿಂಹನಿದ ಬದಲಾಗಿ ಆ ಮಾಯಾವಿಯ ನಮಸ್ಕಾರ ಕೇಳ್ತಾ ಇದ್ದಾರೆ. ಹನುಮಂತ ಏನು ಮಾಡುತ್ತಿದ್ದಾನೆ?
ನನಗೆ ಪ್ರಾಯವೂ ಆಯ್ತು, ಅದರಲ್ಲಿ ನಿದ್ದೆ ಇಲ್ಲ ಇಡೀ ರಾತ್ರಿ. ಹಾಗಾಗಿ ದೇವರ ಕಾರ್ಯ ಅಂತ ಹೇಳಿ ನೋಡದೆ ಗೊತ್ತಿಲ್ಲ, ಸ್ವಾಮಿ ಕಾರ್ಯ, ಅದಕ್ಕಾಗಿ ಹೊರಡ್ತೇನೆ. ಈ ನಮ್ಮ ಹುಡುಗ ಹನುಮಂತ ಎಲ್ಲಿ ಹೋದನಪ್ಪ? ಅಯ್ಯೋ, ನನಗೂ ಕಷ್ಟ ಆಗ್ತದೆ ನಡಿಲಿಕ್ಕೆ. ಹತ್ತೆ ಹಿಡಿದು ಎಲ್ಲ ಹೋಗ್ತೇನೆ. ಆಂಜನೇಯ, ಅಲ್ಲಿದ್ಯಾ ಹನುಮಂತ? ಓ, ಇಲ್ಲಿ ಕುಳಿತಿದ್ಯಾ ಹನುಮಂತ? ಆಂಜನೇಯ ಮಲಗಿದ್ದ, ಮಲಗ್ಲಿಲ್ಲಲ್ಲ ಹನುಮಂತ? ಹನುಮಂತ, ಓ ಹನುಮಂತ, ಓ ಹನುಮಂತ, ಏನಯ್ಯ ಇದು? ಕೇಳುವುದ ಪದನೆಯುತ್ತಿನ ಕಾರಣದಲ್ಲಿ ಗಣಪತಿಯನ್ನು ಕೇಳಿ ಬರುತ್ತೆಲ್ಲ ಕಳುಹಿನ ಮೇಲಲಾಮ. ರಾಮದೇವರನ್ನು ನೀನು ದೇವರು 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 ಅಂತ ಹೃದಯದಲ್ಲಿ ಇಟ್ಟು ಪೂಜಿಸುವಂತ ವ್ಯಕ್ತಿ ಅಲ್ವೇ ನೀವು? ಅದೊಂದು ಸಮಯದಲ್ಲಿ ಸೀತಾಮಾತೆಯ ಅಪಹರಣ ಆದಾಗ ಅವಳನ್ನು ಹುಡುಕಿ ತರ್ತೇನೆ, ನೋಡಿಯಾದರೂ ಬರ್ತೇನೆ ಎಂಬಂತ ಹೇಳಿಕೆಯನ್ನು ಕೊಟ್ಟು ರಾಮನಿಂದ ಬಂದವನಲ್ಲವೇ ನೀನು? ಇಲ್ಲಿ ಏನೂ ಜವಾಬ್ದಾರಿ ಇಲ್ಲದೆ ಆರಾಮವಾಗಿ ನಿನ್ನಷ್ಟಕ್ಕೆ ಕುಳಿತಿದ್ದೀಯಲ್ಲ. ಇದು ಸ್ವಾಮಿ ಕಾರ್ಯವ? ಇದು ದೇವ ಕಾರ್ಯವ? ಯಾಕೆ ಹನುಮ ನಿಮಗೆ ಇಷ್ಟ ಉದಾಸೀನ ಆಯಿತು? ಏನಾಯಿತು ಸೀತೆಯ ಕಥೆ? ಜಾಂಬವ ದೇವ ಗೆಳೆಯ, ಜಾಂಬವ ದೇವ ಗೆಳೆಯ, ಕೂಡ ಚಂದನಿಜಿತು ಎಲ್ಲ ಕೈಯ. ಸಂಭ್ರಮದಲ್ಲಿ ಗಾದೆ ಮುಖಾನದೆ ಹೋಗಿ, ಸಂಭ್ರಮದಲ್ಲಿ ಗಾದೆ ಮುಖಾನದೆ ಹೋಗಿ, ತುಂಬಿ ಕೈಯ ಏನಂತ ಹೇಳಿ ನಾನು? ಏನಾದ್ರೂ ಕೇಳು, ವಿಷಯ ಇದ್ದದ್ದನ್ನು ಹೇಳು. ನಾವು ಶ್ರೀರಾಮದೇವರ ಜೊತೆಯಲ್ಲಿ ಹೌದು. ಈ ಲಂಕಾಪುರಕ್ಕೆ ಬಂದದ್ದು ಯಾಕೆ? ಯಾಕೆ? ಸೀತಾನ್ವೇಷಣೆ. ಹೌದಲ್ಲ, ಮಾತೇನ ಕೊಂಡೋಗಿ ದೇವರಿಗೆ ಭಾಷೆ ಕೊಟ್ಟಿದ್ಯಲ್ಲ ನೀನು. ದೇವ ಕಾರ್ಯಕ್ಕೆ ಬಂದವರು. ಹೌದಪ್ಪ, ಹಾ, ಏನಾಯ್ತು? ರಾವಣನ ಮಗ ಇಂದ್ರಜಿತ್ತು ಕಾರಗವನ್ನು ಕೊಟ್ಟ ಹ, ಹ. ನನ್ನೊಡನೆ. ಕಾರಗವನ್ನು ಇಂದ್ರಜಿ? ಹೌದು. ಹ. ಸೋತು ಓಡಿ ಹೋದ. ಓದಿದ್ದೇನೆ. ಸಂತೋಷವಪ್ಪ, ಸಂತೋಷ ಸಂತೋಷ. ಸಂತೋಷ, ಎಂತ ಸಂತೋಷ. ಮತ್ತೇನಾಯ್ತು? ಓಡಿ ಹೋದ ಹಾಗೆ ನಿಲ್ಲಿಲ್ಲ. ಏನಾಯ್ತು? ಅಶೋಕವನ್ನು ಹೋದ. ಹ. ನಮ್ಮ ಸೀತಮ್ಮನ್ನು ಕರೆತಂದ. ಅಲ್ಲಿ ಇರ್ತಾರಲ್ಲ. ಹೌದು. ಹ. ಸೀತಾ ಅಮ್ಮನ ತಲೆ ಕಡಿದಾಗಿ ನಾನು ಬೇಡಿದ್ರು ಅವನು ಬಿಡ್ಲಿಲ್ಲ. ನೀನು ಹೇಳಿಲ್ವೇ? ನಾನು ಬೇಡಿದೆ. ಅದು ಬೇಡ ಅಂತ ಹೇಳಿಲ್ಲ. ಎಲ್ಲ ನೀತಿ ಮಾತನ್ನು ಹೇಳ್ತೀನಿ. ನನ್ನ ನೀತಿ ಮಾತಿಗೆ ಬೆಲೆಯೇ ಕೊಡ್ಲಿಲ್ಲ. ಹೌದೇ? ಕಡೆಗೆ ಆ ಸೀತಾಮಾತೆ ಶಿರವನ್ನು ಕತ್ತರಿಸಿ ಬಿಟ್ಟವ. ಅಯ್ಯೋ ಅಯ್ಯೋ ಅಯ್ಯೋ, ರಾಮ ರಾಮ ರಾಮ. ಏನು ಮಾಡಿ ರಾಮದೇವರಿಗೆ ಹೇಗೆ ಮುಖ ತೋರಿಸಿ? ನಾನು ಹೇಗೆ ತೋರಿಸಿದೆ? ಹೌದಾ? ಈಗ ಸೀತಾಮಾತೆಗೆ ನೋಡ್ಬೇಕು ನೋಡ್ಬೇಕು. ನೀವು ನೋಡ್ತಿಲ್ಲ ಅವರು? ಇಲ್ಲ, ಮೊದಲು ನೋಡಿದ ಬಾಣ ಅದನ್ನೆಲ್ಲ ನೋಡಿಲ್ಲ ನಾನು. ಹೌದಾ? ಇದುಗೊಳ್ಳಿ, ಇಲ್ಲಿ ಬನ್ನಿ, ಇಲ್ಲಿ ಬನ್ನಿ, ಇಲ್ಲಿ ಬನ್ನಿ, ಇಲ್ಲಿ ನೋಡಿ. ನಾನು ತಮಾಷೆ ಮಾಡ್ತೇನೆ. ನಿನ್ನ ಬಾಳ ತೋರಿಸುವುದು ನನಗೆ. ಹೌದಲ್ಲ ಅವರೇ? ಮತ್ತೆ ನೀವು ನೋಡ್ಲಿಲ್ವಾ? ಇಲ್ಲ ನೋಡಿ. ಇಲ್ಲಿ ಬನ್ನಿ, ಇಲ್ಲಿ ಬನ್ನಿ, ಇಲ್ಲಿ ನೋಡಿ. ಅಯ್ಯೋ, ಹನುಮಂತ. ಮರುತ ಸೂತ
ಹೇಳಿದ್ದೇನೆ. ಎಂತ? ನೋಡು, ಸರಿಯಾದ ಸೀತೆ ಅಂದ್ರೆ ಆ ಕೊರಳನ್ನು ಕಡಿದ ಜಾಗದಲ್ಲಿ ರಕ್ತ ಹೆಪ್ಪು ಕಟ್ಟಿದೆ. ನಮ್ಮ ನಿಜವಾದ ಇದು ಅಲ್ಲ, ಆದರೆ ಮಾತ್ರ ಅದು ರಕ್ತ ಕಳೆದು ಹೋಗ್ಬೇಕಲ್ಲ. ಮತ್ತೆ ಕಣ್ಣು ನೋಡು, ಕಣ್ಣು ಸತ್ತ ಮೇಲೆ ಕಣ್ಣು ಮುಚ್ಚಿತದಲ್ಲ, ಪಿಳಿ 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 ಅಂತ ಕಾಣ್ತದೆ. ನಿಜವಾದ ಸೀತೆ ಅಲ್ಲ, ಅವರು ವಿದ್ಯಾರ್ಥಿಗಳು ಏನೋ ಮಾಡಿದ ವಿದ್ಯೆಯನ್ನು ಮಾಡಿದ್ದಾರೆ. ಇಲ್ಲ, ನನಗೆ ಇದು ನಂಬಲಿಕ್ಕೆ ಆಗುದಿಲ್ಲ. ಅಲ್ಲಪ್ಪ, ಸೀತೆ ಅಲ್ಲ ಇದು, ಖಂಡಿತ ಹೌದು, ಸೀತೆ ಅಲ್ಲ. ಅಲ್ಲ ನನಗೆ ನಂಬಲಿಕ್ಕೆ ಆಗುದಿಲ್ಲ. ಇಲ್ಲ ಇಲ್ಲ, ಏನು ಮಾಡುದು? ಏನು ಮಾಡುದು? ವಾದದಿ ಫಲವಿಲ್ಲ, ಹೌದು. ಶೋಧನೆಯಲ್ಲಿ ತಿಳಿಯಬೇಕು ಸತ್ಯ. ಅಲ್ಲ, ಈಗ ಎಲ್ಲಿ ತೋರಿಸುದು ನಾವು? ತೋರಿಸುದು ಬೇರೆ ಯಾರಲ್ಲಿ ತೋರಿಸುದು ಆಗ್ಲಿಕ್ಕಿಲ್ಲ. ನಮ್ಮ ದೇವರಿಗೆ ಅವರು ಹೆಂಡತಿ ಹೇಗೆ ಅಂತ ಗೊತ್ತುಂಟಲ್ಲ, ಅದೆಲ್ಲ ಅವರಿಗೆ ತಿಳಿಯುತ್ತದೆ. ನಾವು ಸಂಗತಿ ಮಾಡುವ. ಏನು ಮಾಡುದು? ಈ ಸೀತಾದೇವಿಯ ಹೆಣ ಉಂಟಲ್ಲ, ಏನಿಗೆ ಅನಿಸಿದ್ದಾರೆ, ನಾನು ಒಪ್ಪುದಿಲ್ಲ. ಆ ಸೀತಾದೇವಿಯ ಹೆಣವನ್ನು ನಾವು ದೇವರ ಬಳಿಗೆ ಹೋಗಿ ಅವರಲ್ಲಿ ಶೋಧನೆಯಿಂದ ತಿಳಿಯುವ ಸತ್ಯವನ್ನು ಅರ್ಥ ಹೌದು, ಅಂದ್ರೆ ಕೊಂಡೋಗ್ಬೇಕು, ಹೇಗೆ ಕೊಂಡೋಗ್ಬೇಕು? ಕೊಂಡೋಗ್ಬೇಕು. ಹಿಡಿಯುವುದು ಆಯ್ತಾಯ್ತು, ನನ್ನ ಮುಟ್ಟ ಅಲ್ವಾ? ಈ ಹೆಂಗಸರ ತಲೆಯ ಭಾಗ ಭಾರ ಅಂತ ಉಂಟು, ಗಂಡಸರ ತಲೆ ಭಾಗ ಭಾರ ಅಂತ ಉಂಟು. ಆ ಭಾರದ ಜಾಗ ನಿಮಗೆ ಸಿಕ್ಲಿ ತೊಂದರೆ ಇಲ್ಲ. ತಲೆಯ ಭಾಗ ಅದು ಭಾರ ಉಂಟು, ಅದಕ್ಕೆ ನಿಮಗೆ ಅದಕ್ಕೆ ಉತ್ತರ ಮತ್ತೆ ಬೀಳ್ತಾರೆ. ಈ ಸಮಸ್ಯೆ ಮುಗಿಲಿ ಈಗ. ಹಾಗೆ ಕಾಲಲ್ಲಿ ಹಿಡಿತೇನೆ ಸೀತಾದೇವಿ, ಆದ್ರೆ ಅದಕ್ಕೆ ಕಾಲ ಹಿಡಿದವಾಗಿ ಉಂಟು ಅರ್ಧ. ಆಯ್ತು, ಅಲ್ಲ ಅಲ್ಲ, ಯಾಕೆ? ಬಾಗಿಲದ್ದು ಮಾಡ್ಬೋದು, ನಾನೊಂದು ಮುಗ್ಧ ಅಲ್ವಾ, ನನಗೆ ಪ್ರಾಣ ಉಂಟು. ಸ್ವಲ್ಪ ತಿಳಿಯ. ಹೌದು, ಹಿಡಿಯಲ್ಲ. ಆದವರು ಮುಗಿದು ಬಿಡು. ನನಗೆ ಖಾಲಿ ಆಯ್ತು, ಕಾಲ ಆಯ್ತು. ಹಗುರ ಅಲ್ವಾ, ನನಗೆ ನಿತ್ರಾಣ ಉಂಟು. ಇವತ್ತು ಇಲ್ಲಿ ನಿದ್ದೇವಿಲ್ಲ ನೋಡು, ಹುಡುಕಿ 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 ನೀವು ಹುಡುಕಿದ್ದು ನೀ ಇಲ್ಲಿ ನಿಂತಿಲ್ಲ. ಹಿಡಿತೆ. ಹಾಗಾದ್ರೆ ನಾವು ಇಲ್ಲಿ ಹಿಡಿಯೋದು. ಹಾಗೆ ಹಿಡಿತೆ. ಸತ್ಯವೆಂದೇ ಮನದಿ ನಿಶ್ಚಯಿಸಿ ಅಲೆಗಳಿಗೆ ಸತಿಯ ತೊಡೆಯೊಳಗಿದೆ ನರರಂಗದಲ್ಲಿ ಮರುಗುತ್ತಿದ್ದನ ರಾಮ ಸೀತಾ, ಜನಕಾತ್ಮಜೆ, ಹೇಳೆ. ಇದು ನನ್ನ ಹೆಸರು ರಾಮ ಬಂದಿದ್ದಾನೆ. ಹೇಳಿ, ಮಾತಾಡೆ. ಮಾತನಾಡುವುದಿಲ್ವೇ? ಸೀತಾ, ಇದು ನಿನಗಾಗಿ ನಾವು ಸೇತುವೆಯನ್ನು ಬರೆದು ನಿನ್ನನ್ನು ಬಿಡಿಸಿಕೊಡುವುದಕ್ಕಾಗಿ ನಾವು ಬಂದಿದ್ದೇವೆ. ನೀನಿಲ್ಲಿ ಸೀತಾ, ಹೇಳೆ, ಮಾತನಾಡೆ. ನನ್ನನ್ನು ಬಿಟ್ಟು ಹೋಗುತ್ತೀಯ ನೀನು? ಇಲ್ಲ, ಖಂಡಿತವಾಗಿಯೂ ಇಲ್ಲ. ಅಂದು ನೀನು ಹಠ ಮಾಡಿದ ಕಾರಣಕ್ಕಾಗಿ ಇಂದಿಲ್ಲಿ ಈ ಸ್ಥಿತಿ ನಮಗೆ ಆಯಿತು. ಸೀತಾ, ನಿನ್ನನ್ನು ಕಳೆದುಕೊಂಡಂತಹ ಈ ರಾಮ ಬದುಕುವುದಿಲ್ಲ. ನಿನ್ನನ್ನು ಕಳೆದುಕೊಂಡಂತಹ ಈ ರಾಮನ ಜೀವನ ನಶ್ವರ ನಶ್ವರ ನಶ್ವರ. ಸೀತಾ, ಸೀತಾ,
ಜಾನಕಿ ಅಲ್ಲ ದೇವಿ ಜಾನಕಿ ಅಲ್ಲ ನಮ್ಮವರ ಕಪಟವಿದು ದೇವ ನರನಾಟಕವನಟಿವಿ ದುಃಖಿದಲ್ಯಾಕೆ ಕಪಟ ಸತಿಗೆಂದೆನಲು ವಿಭೀಷಣ ಎಂಬ ದೇವಿ ಜಾನಕಿ ಅಲ್ಲ ಅಲ್ಲ ದೇವಿ ಜಾನಕಿ ಅಲ್ಲ ಶರಣ ವಿಭೀಷಣ. ನೀನು ದುಃಖಿಸುತ್ತಾ ಇದ್ದೀಯಾ ದೇವ? ಎಲ್ಲವನ್ನೂ ಬಲ್ಲಂತ ಎಲ್ಲವನ್ನೂ ಅರಿತಂತಹ ಶ್ರೀರಾಮಚಂದ್ರನೇ ದುಃಖಿಸುತ್ತಾ ಇದ್ದಾನೆ ಎನ್ನುವಾಗ ಪಾಮರನಾದಂತಹ ನಮ್ಮ ಸ್ಥಿತಿ ಏನಯ್ಯ? ನಿನ್ನನ್ನೇ ನಂಬಿ ಬಂದವರಿದ್ದೇವೆ ನಾವು. ರಾಮ, ನಿನ್ನ ಜಂಗೆಯಲ್ಲಿ ಮಲಗಿರುವವಳು ನಿನ್ನ ಪತ್ನಿ ಖಂಡಿತ ಅಲ್ಲ. ದುಃಖಿಸಿದ ನಾನೇನು ಮಾಡಲಿ? ನನ್ನ ಸೀತೆ ಮಡಗಿದ್ದಾಳೆ. ಯಾವನಾದರೂ ಸೀತೆ ಎನ್ನುವ ಹಾಗೆ ಬರುತ್ತಾ ಇದ್ದೀಯ? ಏನು ಹೇಳ್ತಾ ಇದ್ದೀನಿ? ಆಕೆ ಸೀತೆಯಲ್ಲ. ಶತ ಪ್ರಯತ್ನದಿಂದಲೂ ರಾಮನ ಸೈನ್ಯವನ್ನು ಸೋಲಿಸುವುದಕ್ಕೆ ಸಾಧ್ಯವಿಲ್ಲ ಎನ್ನುವಾಗ ಇಂದ್ರಾರಿ ಕೈಗೊಂಡಂತಹ ಕಪಟ ಪ್ರಯತ್ನದ ಫಲ ಇದು. ಆಕೆ ನಿನ್ನ ಮಡದಿ ಸೀತೆಯಲ್ಲ, ಸೀತೆ ಅಲ್ವೇ? ಆಕೆ ಮಾಯಾ ಸೀತೆ. ಮಾಯಾ ಸೀತೆ. ಹ, ಇದನ್ನು ನಂಬುವುದು ಹೇಗೆ ಸ್ವಾಮಿ? ದೃಢೀಕರಿಸಬೇಕು. ಇದು ನನ್ನ ಸ್ಪರ್ಶ ಮಾತ್ರದಿಂದಲೇ ಆಕೆ ಮಾಯಾ